ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರು ಚಾಡು ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೋದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ನಮ್ಮ ಜೊತೆ ಇವತ್ತು ಸ್ಪೆಷಲ್ ಆಗಿ ದಿಲ್ ಪಿಜ್ಜಾ ಅವರಿದ್ದಾರೆ. ಅವರು ಹೋದ ಸಲ ಬಂದಾಗ ಪಿಜ್ಜಾ ಎಲ್ಲ ಮಾಡಿ ಗಮ್ಮತ್ ಮಾಡಿದರು. ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೇನೆ. ಓಕೆ, ನೀವು ಬಂದಾಗಲೇ ಅದು ನಮಗೆ ಏನು ಪಿಜ್ಜಾ ಆ ಥರದ್ದು ಮೈಂಡ್ ಹೋಯ್ತು. ಅಂದರೆ ನಿಮ್ಮ ಹೆಸರಲ್ಲೇ ದಿಲ್ ಪಿಜ್ಜಾ ಇರುತ್ತಲ್ಲ, ಹಾಗಾಗಿ ಇವತ್ತೇನು ಸ್ಪೆಷಲ್ ಅಡುಗೆ? ಇವತ್ತು ಚಿಕನ್ ಬಿರಿಯಾನಿ ಮಾಡುವಂತ ಯೋಚಿಸಿದ್ದೇನೆ. ಚಿಕನ್ ಬಿರಿಯಾನಿ ಒಂದು, ಮತ್ತೆ ಇನ್ನೊಂದೊಂದು ಬೊಂಡ ಜ್ಯೂಸ್ ಮಾಡುವ. ಬೊಂಡ ಜ್ಯೂಸ್, ಇದು ಮಂಗಳೂರಲ್ಲಿ ಕೂಡ ಸ್ಪೆಷಲ್ ಅಲ್ಲ ಬೊಂಡ ಜ್ಯೂಸ್. ಇಲ್ಲಿ ಹೋದ್ರು ಕೂಡ ಈ ಮಂಗಳೂರಲ್ಲಿ ತೆಂಗಿನ ಮರ ಎಲ್ಲ ಕಡೆ ಇರುತ್ತೆ. ಹಾಗಾಗಿ ಬೊಂಡ ಜ್ಯೂಸ್ ಅಲ್ಲಿ ಸ್ಪೆಷಲ್ ಆಗಿ ಬೊಂಡವೇ ಹೀಗೆ ಕುಡಿಬಹುದು, ಅದನ್ನು ಜ್ಯೂಸ್ ಮಾಡಿದ್ರೆ ಹೇಗಿರುತ್ತೆ? ಓಕೆ, ಎರಡು ಅಡುಗೆ ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಇವಾಗ ಫಸ್ಟಿಗೆ ಬಿರಿಯಾನಿ ಮಾಡೋದಾ? ಹೌದು, ಫಸ್ಟಿಗೆ ಬಿರಿಯಾನಿ ಮಾಡೋಲ್ಲ. ಓಕೆ, ಯಾವುದು ಟಫ್ ಉಂಟು ಅದನ್ನು ಫಸ್ಟಿಗೆ ಮಾಡೋದು? ಹೌದು. ಓಕೆ, ಏನು ಮಾಡುವ ಫಸ್ಟಿಗೆ? ಫಸ್ಟಿಗೆ ನಾನು ಅಕ್ಕಿ ಒಂದು ಸೋಕ್ ಮಾಡಿ ಇಟ್ಟಿದ್ದೇನೆ. ಒಂದು 10 to 15 ಮಿನಿಟ್ಸ್ ಅಕ್ಕಿ ಫಸ್ಟಿಗೆ ಸೋಕ್ ಮಾಡಿ ಇಡಬೇಕಾಯ್ತಾ? ನೀರಿನಲ್ಲಿ ಒಮ್ಮೆ ತೊಳೆದು ನೆನೆಸಿದ್ರೆ ಸಾಕಾಗುತ್ತಾ? ಎಷ್ಟು 15 ನಿಮಿಷ? 15-20 ನಿಮಿಷ. ಎಷ್ಟು? ಅಟ್ಲೀಸ್ಟ್ 15 ನಿಮಿಷ ಆದರೂ ನೆನಿಬೇಕು. ಓಕೆ, ಈಗ ನಾವು ಚಿಕನ್ಗೆ ಮ್ಯಾರಿನೇಷನ್. ನನಗೆ ಸ್ವಲ್ಪ ಗರಂ ಮಸಾಲ. ಓಕೆ, ಗರಂ ಮಸಾಲ ಎಷ್ಟು ಬೇಕು? ಗರಂ ಮಸಾಲ 1 ಟೀ ಸ್ಪೂನ್. ಓಕೆ, ಸ್ವಲ್ಪ ಅರಿಶಿನ ಪುಡಿ, ಸಾಲ್ಟ್ ಸ್ವಲ್ಪ ಹಾಕ್ತೇನೆ. ಎಷ್ಟು ಹಾಕ್ತೇನೆ? ಅರಿಶಿನ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್. ಅಷ್ಟು ಬೇಡ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹುಡಿ, ಜೀರಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಕರಿಮೆಣಸಿನ ಪುಡಿ. ನೀರು ಹಾಕಬೇಕಂತ ಇಲ್ಲ, ಜಸ್ಟ್ ಇರುತ್ತೆ. ಡ್ರೈ ಹೀಗೆ ಮ್ಯಾರಿನೇಷನ್ ಮಾಡಿ ಇಟ್ಟು ಬೇಕಾದರೆ ತುಂಬ ಹೊತ್ತು ಸಹ ಇಡ್ಬೋದು. ಹಾಫ್ ಆನ್ ಅವರ್, ಚೆನ್ನಾಗಿ 15-20 ಮಿನಿಟ್ಸ್ ಸಹ ಇಡ್ಬೋದು. ಈಗ ನೀವು ನಿಮ್ಮ ಏನು ಸ್ಟೋರ್ ಏನು ಇದು ಮಾಡ್ತಿದ್ದೀರಲ್ಲ? ಹೌದು. ಅದಕ್ಕೆ ಏನು ಹೇಳಿದ್ರಿ? ನಮ್ದು ಔಟ್ಲೆಟ್, ಬಿರಿಯಾನಿದು ಔಟ್ಲೆಟ್. ಅದಕ್ಕೆ ಆದರೆ ಇಷ್ಟು ದೊಡ್ಡ ಪೀಸ್ ಇರುತ್ತೆ? ಇಲ್ಲ, ಇದಕ್ಕಿಂತ ದೊಡ್ಡದು ಇರ್ತದೆ. ಅಂದರೆ ಕಸ್ಟಮರ್ಗೆ ಕೊಡುವಾಗ ಸಣ್ಣ ಪೀಸ್ ಅಂತ ಆಗಬಾರ್ದಲ್ಲ, ಸೊ ಇದೊಂದು 10 to 15 ಮಿನಿಟ್ಸ್. ಓಕೆ, ಈಗ ಮಿಕ್ಸಿ ಜಾರ್ ಬೇಕಲ್ಲ? ಇದೊಂದು 2 ನೀರುಳ್ಳಿ, ಟೊಮೆಟೊ, ಒಂದೆರಡು ಟೊಮೆಟೊ ಅಲ್ಲ? ಹಾಂ. ಇದು ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡುವವರು ಪೇಸ್ಟ್ ಸಹ ಹಾಕ್ಬೋದು. ಕಾಯಿ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದೇವೆ. ಮತ್ತು ಇದು ಮೆಣಸು ಸಹ ಖಾರ ಉಂಟು ಸ್ವಲ್ಪ, ಸೊ ಆದ ಕಾರಣ ಸಣ್ಣದಲ್ಲ, ಹಾಗೆ ನಾನೊಂದು 2 ಹಾಕ್ತೇನೆ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಒಂದು ಕೆಲಸ ಮಾಡಿ, ಇದು ಒಂದು ಜಸ್ಟ್ ಕಡಿಯುವ, ಅದರ ನಂತರ ಕೊತ್ತಂಬರಿ ಮತ್ತು ಪುದೀನ ಮೇಲೆಯಿಂದ. ನೀರು ಹಾಕಬೇಕಾ? ಬೇಡ, ನೀರು ಬೇಡ.
ಅದೇ ಮಿಕ್ಸಿಗೆ ಓಕೆ ಅದಕ್ಕೆ ತೊಂದರೆ. ಮಸಾಲೆ ಅಂತೂ ಗಮ್ಮತ್ ಆಗ್ತಂತು. ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ಕೆಲವು ಬಿರಿಯಾನಿಗೆ ಇರ್ತದೆ, ತೆಂಗಿನಕಾಯಿ ಹಾಕ್ತಾರಾ? ಕೆಲವರು ಹಾಕ್ತಾರೆ. ಅಂದರೆ ಸ್ವಲ್ಪ ಕೇರಳ ಸ್ಟೈಲ್ ಮಾಡುವವರು ಕೊಕೊನಟ್ ಯೂಸ್ ಮಾಡ್ತಾರೆ. ಇದು ಏನು ಸೊಪ್ಪು? ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನ. ಓಕೆ. ಜಾಸ್ತಿ ಮಿಕ್ಸ್ ಆಗಬೇಕು ಅಂತಿಲ್ವಾ? ಅಂದ್ರೆ ಅಷ್ಟು ಸಹ ಪೇಸ್ಟ್ ಬೇಕಂತಿಲ್ಲ, ಬಟ್ ಆಯ್ತು ನೋಡಿ ಸಾಕು. ಇಷ್ಟು ಹಾಂ ಬೇಗ ಆಗ್ತದೆ. ಒಂದು ಬಾಣಲೆ ಕೊಡಿ. ಅಂದ್ರೆ ಈಗ ಅಂತ ಅದನ್ನು ಬಿಸಿ ಮಾಡ್ಕೊತಾರೆ ಹೇಗೆ? ಹೌದು, ಅಲ್ಲ ಅದೀಗ ಮಸಾಲ ಫ್ರೈ ಮಾಡಲಿಕ್ಕೆ ಉಂಟು. ಒಲೆ ಉರಿಸುವಲ್ಲ, ಬೇಗ ಬೇಗ ಅಡುಗೆ ಆಗಬೇಕಲ್ಲ, ಹಾಗೆ ಎರಡೆರಡು ಕೆಲಸ ಒಟ್ಟಿಗೆ ಮಾಡೋದಲ್ಲ ಅಂತ. ಆಯಿಲ್ ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜಾಸ್ತಿ ಬೇಕಾಗುತ್ತಾ? ಹಾಂ ಸಾಕು ಸಾಕು. ಬಿರಿಯಾನಿಗೆ ಗೋಡಂಬಿ ದ್ರಾಕ್ಷಿ ಅಂದರೆ ಟೇಸ್ಟಿಗೆ? ಹಾಂ ಟೇಸ್ಟಿಗೆ, ಮತ್ತೆ ಸೈಡಲ್ಲೆಲ್ಲ ನೋಡುವಾಗ ಸ್ವಲ್ಪ ಹೌದು ಒಳ್ಳೆ ಕಾಣ್ತದಲ್ಲ. ಇಷ್ಟೇ ಬ್ರೌನ್ ಆಗಬೇಕು, ಜಾಸ್ತಿ ಕಾಯ್ದು ಬೇಡ. ಇಷ್ಟು ಬ್ರೌನ್ ಆದರೆ ಸಾಕು. ಇದರಲ್ಲಿಯೇ ಸೇಮ್ ಇದು ನಮಗೆ ಮತ್ತೆ ಗಾರ್ನಿಶಿಂಗಿಗೆ ಬೇಕಾಗ್ತದೆ. ಆಗ ಒಂದೇ ಆಯಿಲಲ್ಲಿ ಎಲ್ಲ ಫ್ರೈ ಆಗ್ತದಲ್ಲ. ಅದಕ್ಕೆ ನೀವು ಜಾಸ್ತಿ ಆಯಿಲ್ ಕುಡಿದ್ರಲ್ಲ? ಹೌದು, ಆಗ ಇದು ಆಗಿ ಮತ್ತೆ ನಮ್ಮ ಮಸಾಲ ಸಹ ಅದರಲ್ಲಿಯೇ ಫ್ರೈ ಆಗ್ತದೆ. ಹಾಂ, ಬಿರಿಯಾನಿ ಮಾಡಲಿಕ್ಕೆ ಆ್ಯಕ್ಚುಲಿ ಟೈಮು ಜಾಸ್ತಿ ತಗೊಳ್ತಲ್ಲ? ಹಾಂ, ಅಂದರೆ ಎರಡು ಸತಿ ನಾವು ಕುಕ್ ಮಾಡಬೇಕು. ಫಸ್ಟ್ ಟೈಮ್ ಎಲ್ಲ ಕುಕ್ ಮಾಡೋದಾದ್ರೆ ಬಹುಶಃ 1 hour ಎಲ್ಲ ಹಿಡಿಬಹುದು. ಆದರೆ ಸ್ವಲ್ಪ ಅಭ್ಯಾಸ ಆದರೆ ಸಾಕು, ಒಂದು 40 minutes ಅಲ್ಲಿ ಸಹ ಆಗ್ತದೆ. ಇದೆಲ್ಲ ಗ್ಯಾಸ್ ಎಲ್ಲ ಇದ್ದ ಕಾರಣ ತೊಂದರೆ ಇಲ್ಲ. ಒಲೆಯಲ್ಲಾದರೂ ಈಸಿ, ಚೆನ್ನಾಗಿರುತ್ತೆ. ಒಲೆ ಅಡಿಗೆಲ್ಲ ಟೇಸ್ಟ್ ಒಳ್ಳೆ ಇರುತ್ತೆ. ನಿಮ್ಮ ಕ್ಲೌಡ್ ಕಿಚನ್ ಅಲ್ಲಿ ಒಲೆ ಅಡಿಗೆ ಕೂಡ ಇದೆ. ನಾವಂದ್ರೆ ಅದು ಬಿರಿಯಾನಿ ಕ್ವಾಂಟಿಟಿ ಜಾಸ್ತಿ ಇದ್ರೆ ದಮ್ ಮಾಡ್ಲಿಕ್ಕೆ ಬೇಕಲ್ಲ, ದೊಡ್ಡ ತಪ್ಪಲ್ಲಿ ಇದ್ರಲ್ಲೆಲ್ಲ ಇಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದು ಒಲೆಯಲ್ಲಿ ಇಟ್ಟು ದಮ್ ಮಾಡ್ತೇವೆ. ಇದು ಸೇಮ್ ಗಾರ್ನಿಶಿಂಗ್ ಮಾತ್ರ ಯೂಸ್ ಮಾಡೋದಲ್ಲ? ಹೌದು, ಗಾರ್ನಿಶಿಂಗ್ ಯೂಸ್. ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾರೆ. ಕೆಲವರು ಬಿರಿಯಾನಿ ಮಸಾಲ ಮಾಡುವಾಗಲೇ ತುಂಬಾ ಆನಿಯನ್ ಬ್ರೌನ್ ಮಾಡಿ ಮೊಸರೆಲ್ಲ ಹಾಕಿ, ಒಬ್ಬೊಬ್ಬರದ್ದು ಒಂದೊಂದು ತರ ಸ್ಟೈಲ್ ಅಲ್ಲ. ಹಾಗೆ ನಾನು ಈ ತರ ಮಾಡ್ತೇನೆ. ನಿಮ್ಮ ಸ್ಪೆಷಲ್, ನಿಮ್ಮ ಕೈ ರುಚಿ ಇನ್ನೊಂದು ಸ್ಪೆಷಲ್ ಅಲ್ಲ. ಸ್ಲೋ ಇಡುದಾ? ಸ್ಲೋಲಿ. ಹೆಚ್ಚಾಗಿ ಗೀ ರೈಸಿಗೆಲ್ಲ ಇದು ಜಾಸ್ತಿ ಮಾಡ್ತಾರಲ್ಲ ಈ ಥರ ಎಲ್ಲ? ಹೌದು. ಇದು ಸಹ ಆಯಿತು. ಓಕೆ, ಈಗ ನೀವು ಕಡ್ದಿಟ್ಟ ಮಸಾಲ ಆಗ ಒಂದೇ ಪಾತ್ರೆಯಲ್ಲಿ ಕಂಟಿನ್ಯೂ ಆಗ್ತದಲ್ಲ, ಇದು ಸಿಮ್ ಮಾಡಿ. ಸ್ವಲ್ಪ ನೀರು, ಜಾಸ್ತಿ ಬೇಡ, ಸ್ವಲ್ಪ. ಬಿರಿಯಾನಿಗೆ ಜಾಸ್ತಿ ನೀರು ಯೂಸ್ ಮಾಡಲಿಕ್ಕಿಲ್ಲ ಹಾಗಾದ್ರೆ? ಹೌದು, ಅದು ಬಿಡ್ತದಲ್ಲ, ಚಿಕನ್ ಅಲ್ಲಿ ಸಹ ನೀರು ಇದಾಗ್ತದೆ. ಈಗ ಮಸಾಲ ಸ್ವಲ್ಪ ಒಳ್ಳೆ ಕಾಯಬೇಕು. ಕೆಲವರು ಅದಕ್ಕೆ ಕರ್ಡ್ಸ್ ಹಾಕ್ತಾರೆ ಮ್ಯಾರಿನೇಷನ್ ಎಲ್ಲ ಮಾಡಲಿಕ್ಕೆ. ನಾನು ಕರ್ಡ್ಸ್ ಅಲ್ಲ, ನಾನು ಸ್ವಲ್ಪ ಟೊಮೆಟೊಸ್ ಜಾಸ್ತಿ ಹಾಕ್ತೇನೆ. ಹಾಗೆ ಅದೊಂದು ಸ್ವಲ್ಪ ಕಟ್ ಮಾಡಿ ಕಾಣ್ಲಿಕ್ಕೆ ಅಂತ ಇಳಿಸಲ್ಲ, ಒಂದು ಟೇಸ್ಟ್ ಅದು ಸ್ವಲ್ಪ ಡಿಫ್ರೆಂಟ್ ಇದಾಗ್ತದೆ. ಕಡ್ದು ಹಾಕೋದು ಟೇಸ್ಟ್ ಬೇರೆ ಬರ್ತದೆ. ಹೀಗೆ ಹಾಕ್ತದೆ, ಕಡ್ದು ಹಾಕಿದ್ರೆ ಟೊಮೆಟೊ ಸಾಸ್ ಆಗುತ್ತಲ್ಲ. ಇದನ್ನು ಮುಚ್ಚಲಿಕ್ಕೆ ಕೊಡಿ. ಇದು ಮಸಾಲ ಕಾಯಿಲಿ. ಇನ್ನು ನಾವು ರೈಸ್ ಇದು ರೆಡಿ ಮಾಡುವ. ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲಲ್ಲ? ಹೌದು, ಎರಡು ಕೆಲಸ ಒಟ್ಟಿಗೆ ಆಗ್ತದಲ್ಲ. ಹಾಕಿದ ಆನ್ ಮಾಡ್ಬೋದು. ನಾನು 1/2 kg ರೈಸ್ ತಗೊಂಡಿದ್ದೇನೆ. ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ತುಪ್ಪ ಹಾಕ್ತಿದ್ರಲ್ಲ? ಓಕೆ, ತುಪ್ಪ ಇಲ್ಲದವರು ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಯೂಸ್ ಮಾಡ್ಬೋದು.
ಚೆನ್ನಾಗಿ ಆಯಿಲ್ ಮತ್ತು ತುಪ್ಪ ಸಹ ಮಿಕ್ಸ್ ಮಾಡಿ ಮಾಡಿ ಹಾಗೂ ಮಾಡ್ಬೋದು. ಇದಕ್ಕೆ ಇಡೀ ಗರಂ ಮಸಾಲ ಹಾಕ್ಲಿಕ್ಕುಂಟು, ಚಕ್ಕೆ, ಲವಂಗ, ಹಾಗೆ ಬಾಯಲ್ಲಿ ಡೈರೆಕ್ಟ್ ತಿನ್ನಬೇಡ, ಒಂದೊಂದು ತೆಗೆದುಕೊಂಡು ತಿನ್ನುವ ಅಂತೇಳಲ್ಲ. ನೋಡಿ ಅಷ್ಟು ಕಾದಿದೆ. ಕಾಯುವಾಗ ರೈಸ್ ಕೈಯಲ್ಲೇ ಹಾಕ್ತಿದ್ದಾರೆ ನೋಡಿ. ಹಾಂ, ಅದು ಮನೆಯಲ್ಲಿ ಮಾಡುವವರ ಲಕ್ಷಣ ಹಾಗೆಲ್ಲ ಎಲ್ಲರೂ ಅದು ಸ್ಪೂನಲ್ಲಿ ಅದು ನೀರು ಸಹ ಬೀಳ್ತದಲ್ಲ, ಹೌದು ಹಾಗೆ ಜಸ್ಟ್ ಒಂದು. ಹೌದು. ಕೆಲವರಿಗೆ ಹೀಗೆ ಕುಕ್ಕರಲ್ಲಿ ಮಾಡಲಿಕ್ಕೆ ಕಷ್ಟ ಆದರೆ ಹೀಗೆ ನೀರಿಟ್ಟು ಒಂದು 2 ಲೀಟರಷ್ಟು ನೀರಿಡಬೇಕು. ಇಟ್ಟು ಅದರಲ್ಲಿ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಇಡೀ ಗರಂ ಮಸಾಲ ಎಲ್ಲ ಹಾಕಿ ಅಕ್ಕಿ ಹಾಕಿ ಕುದಿ ತೆಗೆದು ಮತ್ತೆ ಅದನ್ನು ಸ್ಟ್ರೇನ್ ಮಾಡಿ ಹಾಗೆ ಮಾಡ್ಬೋದು. ಅದಕ್ಕಿಂತ ಇದೇ ಬೆಟರ್, ಇದು ಈಸಿ. ಆದರೆ ಅದು ಕೆಲವರಿಗೆ ವಿಸಿಲ್ ಆದ ನಂತರ ಅದು ಟೈಮಿಂಗ್ ಹೆಚ್ಚು ಕಮ್ಮಿ ಆದರೆ ರೈಸ್ ತುಂಬ ಸಾಫ್ಟ್ ಆಗ್ತದೆ. ಹೌದು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಹೌದು. ಇದೇನು ಮಿಕ್ಸ್ ಮಾಡಬೇಕು ಅಂತಿಲ್ಲ, ಹಾಗಿದ್ರೆ ನೀರು ಹಾಕಿ ಒಂದು ಮಿಕ್ಸ್ ಮಾಡಿದರೆ ಆಯ್ತು ಅಷ್ಟೇ. ನಾನು ಅಂದಾಜಲ್ಲಿ ಹಾಕ್ತಾ ಇದ್ದೇನೆ. ಇವರಿಗೆ ಹೀಗೆ ಮಾಡುವವರಿಗೆ ಬೇಕಾದರೆ 1 ಗ್ಲಾಸಿಗೆ 1.5 ಗ್ಲಾಸ್ ನೀರು ಹಾಕಬೇಕು. ಓಕೆ ಓಕೆ. ಹಾಗಾದರೆ ನೀವು ಈಗ ಅದರಲ್ಲಿ 1 ಕಪ್ ರೈಸ್ ತಗೊಂಡ್ರೆ 1.5 ನೀರು. ಹಾಂ, ನೀರು ಜಪ್ಪ ಅರ್ಧ ಅಂಶ ಜಾಸ್ತಿ ಸಾಕು. ಒಂದು ಕುದಿ ಬಂದ ನಂತರ ವಿಸಿಲ್ ಹಾಕಿದರೆ ಕ್ಲೋಸ್, ಲಿಡ್ ಮತ್ತೆ ಕ್ಲೋಸ್ ಮಾಡೋದು, ಅದೊಂದು ಕುದಿ ಬರಲಿ. ಒಂದು ಕುದಿ ಬಂದ ನಂತರ ಹೌದು. ಅದೇ ಹಾಗೆ ಇಲ್ಲದ್ರೆ ರೈಸ್ ಜಾಸ್ತಿ ಬೇಯ್ತದೆ. ಹಾಗೆಲ್ಲ ಉಂಟು. ಓಕೆ, ಈಗ ಚಿಕನ್ ಹಾಕ್ತದೆ. ಓಕೆ, ಹಾಂ. ಮಸಾಲೆಗೆ ಚಿಕನ್ ಹಾಕ್ತಿದ್ರಲ್ಲ, ಮಸಾಲೆಗೆ ನೀರೇನು ಬೇಕು ಅಂತಿಲ್ಲ, ಬೇಡ, ಅಷ್ಟರಲ್ಲಿ ಬೇಯ್ತದೆ. ಹಾಂ, ಬೇಯ್ತದೆ. ಇಲ್ಲಾಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಮಿಕ್ಸ್ ಮಾಡ್ಬೋದು. ಚಿಕನಲ್ಲಿ ನೀರು ಬಿಡುತ್ತಾ ಹೇಗೆ? ಬಿಡ್ತದೆ. ಓಕೆ, ಬಿಡದಿದ್ದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಈಗ ಚಿಕನ್ ಹಾಕಿ. ಚಿಕನ್ ಹಾಕ್ತಾರೆ. ಓಕೆ, ಇದು ಬೋನಲ್ಲ? ಹೌದು, ಸ್ವಲ್ಪ ನೀರು ಹಾಕಿ. ಸಾಕು ಸರ್, ಅಷ್ಟು ನೀರು ಬಿದ್ದರೆ ಸಾಕು. ಮತ್ತೆ ಚಿಕನ್ ನೀರು. ಹೌದು ಹೌದು. ಸಣ್ಣ ಬೆಂಕಿಯಲ್ಲಿ ಮುಚ್ಚಿ ಇಡುವ. ಬಿಸಿ ಇದೊಂದು 10 to 15 ಮಿನಿಟ್ಸ್ ಬೇಯಬೇಕು ಚಿಕನ್. ಓಕೆ, ಅದು 20 ನಿಮಿಷ ಬೇಯಬೇಕು. ಇದೊಂದು ಕುದಿ ಬರಬೇಕು. ಹೌದು. ಅಷ್ಟೊತ್ತು ತನಕ ಬೇರೆ ಏನಾದರೂ ರೆಡಿ ಮಾಡಲಿಕ್ಕೆ ಉಂಟು? ಹಾಂ, ಸ್ವಲ್ಪ ಒಂದು ಮೇಲೆಗೆ ಅದು ಡೆಕೋರೇಷನಿಗೊಂದು ರೆಡಿ. ಬಿಸಿ ನೀರು ಹಾಕಿದರೆ ಇನ್ನೂ ಫಾಸ್ಟ್ ಆಗ್ತದೆ. ಬಿಸಿನೀರಲ್ಲ, ನಾವು ಬಿಸಿನೀರು ಹಾಕಿದರೆ ಆಗ ರೈಸ್ ಕುದಿಯೋ ತನಕ ವೆಯ್ಟ್ ಮಾಡಬೇಕಂತ ಇಲ್ಲ, ಬೇಗ ಇದು ಮಾಡಿ. ಕುಕ್ಕರಲ್ಲಿ ಆದರೆ ರಪ್ಪ ಬಿಸಿ ಆಗ್ತದೆ. ಹಾಂ, ಆಗ್ತದೆ. ಆದರೂ ಸ್ವಲ್ಪ ನೀರು ಕೊಡಿ ಆಯಿತಾ? ಹಾಕ್ಲಾ? ಹಾಂ, ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಸಾಕು. ನೋಡಿ, ಕುದಿ ಉಂಟಲ್ಲ. ಹೌದು, ಘಮ ಘಮ ಏನು ಗರಂ ಮಸಾಲೆ ಪರಿಮಳ. ಹೌದು. ಪಾಕ ಬಿರಿಯಾನಿ ಮಸಾಲೆ ಥರನೇ ಆಯಿತು. ಒಂದು ವಿಸಿಲ್ ಬಂದರೆ ಆಯಿತು. ಹೌದು, ಸಾಕು. ಓಕೆ, ಮನೇಲಿ ಕೂಡ ಇಷ್ಟೇ ಸ್ಪೀಡಲ್ಲಿ ಅಡುಗೆ ಮಾಡೋದಾ ಹೇಗೆ? ಹಾಂ, ಅದು ಇದಕ್ಕಿಂತ ಜಾಸ್ತಿ ಸ್ಪೀಡ್ ಇರ್ತದೆ. ಹೌದಾ? ಬೇಗ ಬೇಗ ಹೊಡ್ಕೊಂಡು ಮಾಡ್ತೀನಿ. ಹೇಗೋ ಕೂಡು ಕುಟುಂಬ ಅಲ್ಲ? ಹೌದು. ಓಕೆ, ಎಲ್ಲರೂ ಹೆಲ್ಪ್ ಮಾಡುವಾಗ ಬೇಗ. ಇದು ಆಲ್ಮೋಸ್ಟ್ ಆಯಿತು. ಅದು ವಿಸಿಲ್ ಆಗುವಾಗ ನಮ್ಮದು ಗ್ರೇವಿ ರೆಡಿ ಆಗ್ತದೆ. ಎಸ್ ಮ್ಯಾಮ್, ಹೇಳಿ. ಈಗ ಮನೆಯಲ್ಲಿ ಏನು ಸ್ಪೆಷಲ್ ಆಗಿ ಗಮ್ಮತ್ತೆಲ್ಲ ಮಾಡ್ತಾ ಇದ್ರಿ? ಏನು ಟ್ರಿಪ್ ಎಲ್ಲ ಹೋಗ್ತಾ ಹೇಗೆ? ಹಾಗೇನಿಲ್ಲ, ಸ್ಪೆಷಲ್ ಯಾವಾಗಲೂ ಇರ್ತದೆ. ಜನ ತುಂಬಾ ಇದ್ದೇವಲ್ಲ, ಹಾಗೆ ಡೈಲಿ. ಹೌದು, ಸಂಜೆ ಆಗುವಾಗ ಏನಾದರೂ ನೆನಪಾದ್ರೆ ಎಲ್ಲ ಸ್ಪೆಷಲ್ ಮಾಡ್ತಾ ಇರ್ತಾರೆ. ಬಿರಿಯಾನಿ ಡೈಲಿ ಇರ್ತದಲ್ಲ. ಬಿರಿಯಾನಿ ತಿಳಿದ್ರೆ ನಾವಿಲ್ಲಿ ಈಗ ಏನು ಅನ್ನ ಸಾಂಬಾರ್ ಎಲ್ಲ ಊಟ ಹಾಗೆ ಬಿರಿಯಾನಿ ತರ ಆಗುತ್ತೆ. ನಿಮ್ಮ ಮನೆಯಲ್ಲೆಲ್ಲ ಏನು ನೆಂಟರೆಲ್ಲ ಬಂದ್ರೆ ಅವರಿಗೆ ಬಿರಿಯಾನಿ ಮಾಡಿ ಕೊಡುದು ಪಕ್ಕ ಇರುತ್ತಲ್ಲ? ಹೌದು. ಫಿಶ್ ಮಾಡ್ತೇವೆ. ಫಿಶ್ ಮಾಡ್ತೇವೆ. ಒಂದೆರಡು ಸಲ ಮಾಡಿ ಸ್ವಲ್ಪ ಐಡಿಯಾ ಸಿಕ್ಕುವಾಗ ಮತ್ತೆ ಒಂದು ಅರ್ಧ ಗಂಟೆ ಸಾಕು. ಅಷ್ಟು ದೊಡ್ಡ ವಿಷಯ ನೀವು ಒಂದು
ಮನೆಯಲ್ಲಿ ಒಂದು 2 ಜನ ಹಂಚಿ ಕೊಡೋರಿದ್ರೆ ಹಾಂ ಅರ್ಧ ಗಂಟೆಯಲ್ಲಿ ಎಲ್ಲ ರೆಡಿ ಆಗಿರ್ತದೆ. ಸಾಕಾಗುತ್ತಾ? ಸಾಕು. ನೋಡಿ ಅದು ಮಸಾಲೆ ಎಲ್ಲ Ready ಒಳ್ಳೆ ಕಾಯ್ಬೇಕು, ಹಾಗಾದ್ರೆ ಗ್ರೇವಿ ಥರ ಬಂದಿದೆ. ಹೌದು. ಸಾಕಾಗಿದ್ದು ಘಮ ಘಮ ಅಂತ ಇದೆ. ಕೆಲವರಿಗೆ ಅದು ಬಿರಿಯಾನಿ ಇಷ್ಟ ಇಲ್ಲ, ಬೇಡ ಅಂತ, ರೈಸ್ ಬೇಡ ಆದರೆ ಹೀಗೆ ಗ್ರೇವಿ ಇಷ್ಟನಾ? ಮಾಡಿ gravy ಸಹ ತಿನ್ಬೋದು. ಚಪಾತಿ ಒಟ್ಟಿಗೆಲ್ಲ ತಿನ್ಲಿಕ್ಕೆ ಸಾಕ್ತದೆ. ನೀವು ಗ್ರೇವಿಗೆ ಜಾಸ್ತಿ ಉಪ್ಪು ಜಾಸ್ತಿ ಹಾಕಲ್ಲಲ್ಲ? ಇಲ್ಲ, ನಾವು ಇದು ಚಿಕನ್ ಅಲ್ಲಿ ಹಾಕಿದ್ದೇನಲ್ಲ, ನಾರ್ಮಲಿ ಅಷ್ಟೇ ಸಾಕಾಗ್ತದೆ. ಅಲ್ಲ, ಇಲ್ಲಿ- ಮತ್ತೆ ಇದು ಇದಕ್ಕೆ ಜಾಸ್ತಿ ಯಾಕೆ ಹಾಕುದಿಲ್ಲ ಅಂದ್ರೆ ನಾವು ರೈಸಿಗೆ ಸಹ ರೈಸಿಗೆ ಹಾಕಿದ್ದೇವಲ್ಲ, ಕೂಡ. ಹೌದು. ಇದಕ್ಕೆ ನಾವು ಜಾಸ್ತಿ ಹಾಕಿದ್ರೆ ರೈಸಿಗೆ ಸಹ ಹಾಕುವಾಗ ಉಪ್ಪು ಜಾಸ್ತಿ ಆಗ್ತದೆ. ಈಗ ನಾವು ಅದಕ್ಕಿಂತ ಚಿತ್ರಾನ್ನ ಅದಕ್ಕೆಲ್ಲ ಮಾಡೋದಾದ್ರೆ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಹಾ, ಆಗ್ತದೆ. ಉಪ್ಪು ಅಂದ್ರೆ ರೈಸಿಗೆ ಉಪ್ಪು ಹಾಕದೇ ಇದ್ರೆ ಮಸಾಲಕ್ಕೆ ಉಪ್ಪು ಹಾಕಬೇಕಾಗ್ತದೆ. ಹೌದು, ಜಾಸ್ತಿ. ನಾವು ಎರಡಕ್ಕೂ ಸಹ ಹಾಕುವಾಗ ಬ್ಯಾಲೆನ್ಸ್ ಆಗಿ ಬ್ಯಾಲೆನ್ಸ್ ಆಗಿ ಹೇಳಿದ್ರೆ ಅದಕ್ಕೆ ಸಹ ಇದಕ್ಕೆ ಸಹ ಹಾಕುವಾಗ ಸ್ವಲ್ಪ ನೋಡಿಯೇ ಹಾಕಬೇಕು. ನೋಡಿ ವಿಸಿಲೆಲ್ಲ ಹೋಯ್ತು ಆಫ್ ಆಗಿದೆ. ನೋಡಿ, ಹೌದು, ಕರೆಕ್ಟಾಗಿ ಈಗ ಬಂದಿದಲ್ಲ. ನಿಮ್ಮ ಕನ್ಫ್ಯೂಷನ್ ದೂರ ಆಯ್ತಲ್ಲ. ಹೌದು ಹೌದು. ನೀರು ಸ್ವಲ್ಪ ಕೊಡಿಲ್ಲ ನೋಡಿ, ನೋಡಿ ಕರೆಕ್ಟಾಗಿ ಬೆಂದಿದೆ ಕೂಡ ಅಲ್ಲ? ಹೌದು. 1 ಗ್ಲಾಸಿಗೆ 1.5 ಗ್ಲಾಸ್ ನೀರು ಹಾಕಬೇಕು. ಹಾ. ನಾನಂದರೆ ಅಂದಾಜಲ್ಲಿ ಹಾಕಿದ್ದೇನೆ, ಹೌದು. ಕೆಲವರಿಗೆ ಗೊತ್ತಾಗೋದಿಲ್ಲಲ್ಲ ನಾನು ಕುಕ್ ಮಾಡುವಾಗ. ಓಕೆ. ಓಕೆ, ನಾವೀಗ ಲೇಯರ್ ಹಾಕುವ. ಇನ್ನೊಂದು ಪಾತ್ರೆ ಕೊಡಿ. ಅಂದರೆ ಯಾವುದು? ಹಾಂ, ಅದು ಸಾಕು. ಓಕೆ. ಇದು ಸಹ ಆಗಿದೆ. ರೆಡಿ ಆಗಿದ್ದೀರಾ? ಆಫ್ ಮಾಡಿದ್ದೀರಾ? ಓಕೆ. ನಾವು ತುಪ್ಪ ಎಲ್ಲ ಕೆಳಗಡೆ ಹಾಕಿದ್ವಿ ಅಲ್ಲೇ. ಹೌದು. ಮಿಕ್ಸ್ ಮಾಡಬೇಕು ಅಂತಿಲ್ಲಲ್ಲ? ಇಲ್ಲ ಇಲ್ಲ, ಅದು ಮಿಕ್ಸ್ ಆಗ್ತದೆ, ಕುದಿ ಬಂದಿದಲ್ಲ. ಹಾಂ ಹೌದು ಹೌದು. ನೋಡಿ ಒಂದು ಲೇಯರ್. ಓಕೆ. ಹಾಂ, ಈಗ ನೀವು ಕಲರ್ ಹಾಕ್ಸಿದ್ದೀರಲ್ಲ? ಕಲರ್ ಬೇಕಾದರೆ ಹಾಕಲಿ, ಹ್ಞೂ. ಇಲ್ಲದ್ರೆ ತೊಂದರೆ ಇಲ್ಲ, ಬೇಕಂತ ಅದು ಇಲ್ಲ. ಹಾಗೆ ರೈಸಿಗೆ ಹಾಕೋದಾ? ಹೌದು. ಅಂದರೆ ಇನ್ನೂ ಮಿಕ್ಸ್ ಮಾಡಲಿಕ್ಕಿಂತ ಹೇಗೆ ಅದನ್ನು? ಹಾಂ, ಸ್ವಲ್ಪ ಓಕೆ. ಹ್ಞೂ, ಅಷ್ಟೇ ಹಾಕಿದ್ರೆ ಸಾಕು. ಇಷ್ಟೇ ಸಾಕು. ಓ, ಈಗ ಸ್ವಲ್ಪ ಗೊತ್ತಾಯ್ತು just ನನಗೆ. ಒಂದು- ಹಾಂ, ನಿಮಗೆ ಗೊತ್ತಾಯ್ತಾ? ಈಗ ಕರೆಕ್ಟಾಗಿ ಗೊತ್ತಾಯ್ತು. ತಿನ್ನುವಾಗ ಕೆಲವು ಕಡೆ ಅರಿಶಿನ ಇರುತ್ತೆ, ನಾವು ನೆನ್ಸ್ಕೊಂಡು ಹೇಗೆ ಗೊತ್ತುಂಟ ಅರಿಶಿನ ಹಾಕಿದ್ದಾರೆ. ಅರಿಶಿನ ಹಾಕಿರ್ಬೋದು, ಹಾಗೆ. ಮಿಕ್ಸ್ ಮಾಡಲಿಲ್ಲ, ಅರ್ಜೆಂಟಿಗೆ ಮಾಡಿ ಕೊಟ್ಟಿರ್ಬೋದು ಅಂತ. ಇದು ಈಗ ಕಲರ್ ಹಾಕೋದಲ್ಲ, ಹೀಗೆ ಅದು ಚೆನ್ನಾಗಿ ಕಾಣುತ್ತೆ ಕೂಡ ನೋಡಿ, ಹೌದು. ಕ್ಯಾರೆಟಿಗೆ ಮತ್ತು ಈರುಳ್ಳಿಗೆಲ್ಲ. ಎಸ್. ಓಕೆ. ನೋಡಿ ಗ್ರೇವಿ ತಿಕ್ಕಿದ್ರೆ ಹಾಂ ರೈಸಿಗೆ ಒಳ್ಳೆ ಆಗ್ತದೆ. ಹೌದು. ಹಾಗೆ ನೀರು ನೋಡಿಕೊಂಡು ಹಾಕಿದ್ರೆ ಹೌದು, Best. ಪರ್ಫೆಕ್ಟ್ ಆಗುತ್ತಲ್ಲ. ಕೆಲವು ಕಡೆ ಮಸಾಲೆನ ಕೆಳಗಡೆ ಹಾಕಿ ಮೇಲ್ಗಡೆ ಹಾ, ರೈಸ್ ಹಾಗೆ ಸಹ ಮಾಡ್ಬೋದು. ನಾವು ಮನೆಯಲ್ಲಿ ಮಾಡುವಾಗ ಹಾಂ, ಹೀಗೆ ಮಾಡಿದ್ರೆ ಒಳ್ಳೆಯದು. ಚೆನ್ನಾಗಿದೆ. ಹಾ, ಹೌದು. ಕೆಲವು ಎಗ್ ಬಿರಿಯಾನಿ ಎಲ್ಲ ಮಾಡುವಾಗ ಉಂಟಲ್ಲ, ಹೌದು. ಅವರು ಎಗ್ಗನ್ನೆಲ್ಲ ಹೀಗೆ ಹಾರಿಸಿ ಮೇಲೆಲ್ಲ ಹಾಕ್ತಾರೆ. ಅದನ್ನ ಕೆಲವರು ಚಿಕನ್ ಬಿರಿಯಾನಿಗೆ ಎಗ್ ಹಾಕ್ತಾರೆ. ಎಗ್ ಹಾಕ್ತಾರಲ್ಲ? ಹಾ, ಅಂದ್ರೆ ಅದು ಬಾಯ್ಲ್ಡ್ ಎಗ್ ಎಲ್ಲ, ಹಾಂ, ಅದೇ ಅದೇ. ಎಗ್ ಮತ್ತೆ ಪೊಟೆಟೊ ಫ್ರೈ. ಹಾಂ, ಪೊಟೆಟೊ ಫ್ರೈ. ಹಾ, ಬಟಾಟೆ ದೊಡ್ಡದು ಮಾಡಿ ಹಾಂ ಹಾಂ, ಅದು ಸಹ ಹಾಕ್ತಾರೆ. ಓಕೆ. ಓಕೆ, ಇದೊಂದು ಜಸ್ಟ್ ಒಂದು 5 ಮಿನಿಟ್ಸ್ ಹಾಂ, ಸಣ್ಣ ಬೆಂಕಿಲಿ ಒಂದು ದಮ್ಮಿಗೆ ಇಡ್ಲಿಕ್ಕೆ ಉಂಟಾಯ್ತಾ. ಹೌದಾ? ಹಾಗೇನಾ? ಓಕೆ. ಜಸ್ಟ್ ಲಿಡ್ ಮುಚ್ಚಬೇಕಾ? ಮುಚ್ಚ. ಹ್ಞೂ. ಕೆಂಡದಲ್ಲಿ ಇದ್ರೆ ಕೆಂಡದಲ್ಲಿ ಇಡ್ಬೋದು. ಅದು ನಾವು perfect ಮನೆಯಲ್ಲೆಲ್ಲ ಇಡುವಾಗ ಕೆಂಡದಲ್ಲಿ ಇಡ್ತೇನೆ. ಓಕೆ. ಜಸ್ಟ್ ಒಂದು ಸಾಕಾಗಿದೆ. ಸಣ್ಣ ಅದ್ರ ಮೇಲೆ ಒಂದು ಬೆಂಕಿ. ಹಬೆ ಬರಲಿ ಅಂತಿಲ್ಲ? ಹೌದು, ಹಬೆ ಬರ್ಬೇಕಂತ ಹೇಳಿ ಸಹ ಅಲ್ಲ, ಜಸ್ಟ್ ಒಂದು ಅದೆಲ್ಲ ಮಿಕ್ಸ್ ಮಾಡಿ ಇಡುವಾಗ ಹಾ. ಅದರದೆಲ್ಲ ಪರಿಮಳ ಒಂದು ಫುಲ್ ಹಾ, ರೈಸಿಗೆ ಗಮ್ಮತ್. ಹೌದು, ಇದಾಗ್ತದೆ ಹೌದು. ಅಂತ ಹೇಳಿ. ಓಕೆ, ಇದೊಂದು 5 ಮಿನಿಟ್ಸ್ ಆಯಿತು. ಬಿರಿಯಾನಿ ಅಂತ ರೆಡಿ ಅಲ್ಲ? ಮತ್ತೆ ಇನ್ನೊಂದೇನು ಹೇಳಿದೆ, ಇದು ನಾನ್ ಸ್ಟಿಕ್ ಅಲ್ಲದಿದ್ರೆ ಹಾ. ಕೆಲವರು ಅಲ್ಯೂಮಿನಿಯಂ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಾದ್ರೆ ಹೀಗೆ ಡೈರೆಕ್ಟ್ ಇಡುದು ಬೇಡ. ಹಾಂ ಕೆಳಗಿಂದ ಒಂದು ಕಾವಲಿ ಇಟ್ಟು, ಹಾಂ ಹಾಂ. ಕಾವಲಿ ಸ್ವಲ್ಪ ಬಿಸಿಯಾದ ನಂತರ ಈ ಪಾತ್ರೆಯನ್ನು ಅದರ ಮೇಲೆ ಇಡುದು. ಓ, ಕಾವಲಿ ಬಿಸಿ. ಆಗ ಕಾವಲಿ ಬಿಸಿಯಾಗಿ ಹಾ, ಅದರ ರೈಸ್ ಎಲ್ಲ ಕರಂಚುದಿಲ್ಲ ಕೆಳಗಿನಿಂದ. ಡೈರೆಕ್ಟ್ ಬೆಂಕಿ ಬೇಡ ಬೇಡ ಅಂತ. ಇದಾದ್ರೆ ನಾನ್ ಸ್ಟಿಕ್ ಆದ ಕಾರಣ ನಾನು ಇಟ್ಟಿದ್ದೇನೆ. ಓಕೆ, ಏನು ಪ್ರಾಬ್ಲಮ್? ಹೌದು ಹೌದು. ಈಗ ಆಯ್ತು, ಇದು ಆಫ್ ಮಾಡುವ. ಓಕೆ. ಓಕೆ, ಎಸ್, ಬಿರಿಯಾನಿ ಅಂತ ರೆಡಿ ಅಲ್ಲ? ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ. ಓಕೆ. ಓಕೆ.
ಬಿಸಿ ಬಿಸಿಯಾದಂಥ ಬಿರಿಯಾನಿ ರೆಡಿ. ರೆಡಿ ಅಲ್ಲ, ಚಿಕನ್ ಚಿಕನ್ ಬಿರಿಯಾನಿ ರೆಡಿ. ಸಾಕಾದಾಗಿಂಟು. ಏನು ಕ್ಯಾರೆಟ್ ಮತ್ತು ಮೇಲ್ಗಡೆ ಹಸಿರು ಕಲರ್ ಸೊಪ್ಪು ಆಮೇಲೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಘಮ ಘಮ ಹೊಡೆದುಂಟು ಮೂವಿಗೆ. ಈ ಥರ ಬಿರಿಯಾನಿ ಕೊಟ್ಟರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ನಾರ್ಮಲ್ ಆಗಿ ನಾವು ಬಿರಿಯಾನಿಗೆ ಸಲಾಡ್ ಎಲ್ಲ ಹಾಕ್ತೇವೆ. ಸಲಾಡ್ ಬೇಕಾದ್ರೆ ಸಲಾಡ್ ಮಾಡ್ಬೋದು. ಮಾಡ್ತೀನಿ, ಇಲ್ಲದ್ರೆ ಹಾಗೆ ತಿನ್ಬೋದು. ಹಾಗೆ ಸಹ ತಿನ್ಬೋದು. ಓಕೆ, ನಾನ್ ವೆಜ್ ಪ್ರಿಯರು ಹಾಗೆ ತಿಂತಾರೆ, ಬೇಕಿದ್ರೆ ಸಲಾಡ್ ಯೂಸ್. ಓಕೆ, ಟೇಸ್ಟ್ ನೋಡೋದು ಹಾಗಾದ್ರೆ. ಓಕೆ, ದಿಲ್ಫಿಜ್ ಅವರು ಸಾಕಾಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಥರ ಎಲ್ಲ ಬಿರಿಯಾನಿ ಎಲ್ಲ ಕೊಟ್ಟರೆ ಚಿಕನ್ ತಿನ್ನೋರೆಲ್ಲ, ನಾನ್ ವೆಜ್ ತಿನ್ನೋರೆಲ್ಲ ಫುಲ್ ಒಮ್ಮೆ ಮಾತಾಡಲಿಕ್ಕೆ ಕೇಳಲಿಕ್ಕೆ ಏನಿಲ್ಲ. ಹಾಗಾಗಿ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚಿಕನ್ ಬಿರಿಯಾನಿ ತಯಾರಿಸೋ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ ಗರಂ ಮಸಾಲ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಬೆರೆಸಿಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಯಿಡಿ. ಇನ್ನೊಂದೆಡೆ 2 ಈರುಳ್ಳಿ, 2 ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 1 ಹಿಡಿಯಷ್ಟು ಒಟ್ಟಿಗೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಅದೇ ಎಣ್ಣೆಯಲ್ಲಿ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಕ್ಕಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ಆನಂತರ ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಹೆಚ್ಚಿದ ಟೊಮ್ಯಾಟೊ, ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಹಾಕಿ ಬೇಯಿಸಿ. ಇನ್ನೊಂದೆಡೆ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಮೊಗ್ಗು ಹಾಕಿ ಹುರಿದು ನೆನೆಸಿದ ಬಾಸ್ಮತಿ ಅಕ್ಕಿ ಹಾಕಿ ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿಯ 1.5 ಪಟ್ಟು ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 1 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದು ಬಾಣಲೆಯಲ್ಲಿ ಬೇಯಿಸಿದ ಅನ್ನವನ್ನು ಹರಡಿ ಕೇಸರಿ ಬಣ್ಣ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹುರಿದ ಈರುಳ್ಳಿ, ಗೋಡಂಬಿ ದ್ರಾಕ್ಷಿಯನ್ನು ಹರಡಿ ಮತ್ತೆ ಮೇಲಿನಿಂದ ತಯಾರಿಸಿದ ಮಸಾಲೆಯನ್ನು ಹರಡಿ ಇದೇ ರೀತಿ 2 ಪದರ ಹಾಕಿ ಸಣ್ಣ ಉರಿಯಲ್ಲಿ 5 ರಿಂದ 10 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ದಾಲ್, ಸತ್ಯನಾರಾಯಣ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ದಿಲ್ಫಿಜ್ ಅವರು ಸಾಕಾಗಿರುವಂತಹ ಬಿರಿಯಾನಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅದರ ಜೊತೆ ಏನಾದರೂ ಕುಡಿಯೋಕ್ಕೆ ಏನಾದರೂ ಇದ್ದರೆ, ಬಿರಿಯಾನಿ ಎಲ್ಲ ತಿಂದು ಸುಸ್ತಾಗಿ ಏನಾದರೂ ಕುಡಿಯೋಕ್ಕೆ ಇದ್ರೆ ಅಂತ ಹೇಳಿದರೆ ಏನೋ ಬೊಂಡದಲ್ಲಿ ಸ್ಪೆಷಲ್ ಜ್ಯೂಸ್ ಮಾಡ್ತಾರಂತೆ. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ಬೊಂಡ ಜ್ಯೂಸ್ ಅಲ್ಲ? ಓಕೆ, ಬೊಂಡ ಜ್ಯೂಸ್ ಅಂತ ಹೇಳಿದರೆ ನಾರ್ಮಲ್ ಆಗಿ ನಾವು ಬೊಂಡವನ್ನೇ ಕುಡಿತೇವೆ, ಅದನ್ನೆಲ್ಲ ಅದರದ್ದು ಬಾವೆ ಎಲ್ಲ ಹಾಕಿ ಜ್ಯೂಸ್ ಮಾಡೋದು. ಓಕೆ, ಏನು ಮಾಡೋದು ಫಸ್ಟಿಗೆ? ಈಗ ಮಿಕ್ಸಿ ಕೊಡಿ. ಫಸ್ಟಿಗೆ ಮಿಕ್ಸ್ ಅಂತ ಹೇಳುವಾಗ, ಜ್ಯೂಸ್ ಅಂತ ಹೇಳುವಾಗ ಮಿಕ್ಸಿ ಬೇಕಲ್ಲ? ಓಕೆ, ಬೊಂಡದ್ದು ಬಾವೆ. ಓಕೆ, 1 ಬೊಂಡ ಜ್ಯೂಸ್ ಅಲ್ಲ? ಸಕ್ಕರೆ ಎಷ್ಟು ಬೇಕಷ್ಟು ನಾನೊಂದು 2 ಟೀ ಸ್ಪೂನ್ ಹಾಕ್ತೇನೆ. ಬೊಂಡ ಸಿಹಿ ಇದ್ದರೆ ಸಕ್ಕರೆ ಹಾಕಬೇಕು ಅಂತ ಕೂಡ ಇಲ್ಲ? ನೀರು ಸಹ ಹಾಗೆ. ಇದು ಫುಲ್ 1 ಬೊಂಡದ್ದು ನೀರು. ಓಕೆ, 1 ಬೊಂಡದ ಜ್ಯೂಸ್ ನೀರು ಅಷ್ಟು ಅಂತಲ್ಲ? ಹೌದು. ನೀವು ಸಾಧಾರಣ ದೊಡ್ಡ ಬೊಂಡವನ್ನೇ ತಗೊಂಡು ಬಂದಿದ್ದೀರಾ. ಮತ್ತೆ ಹಾಲು ಹಾಕ್ಲಿಕ್ಕೆ ಉಂಟು. ಓಕೆ, ಅದಕ್ಕೆ ಒಂದು 2 ಏಲಕ್ಕಿ. ಓಕೆ, ಪರಿಮಳಕ್ಕೆ. ಇದು ಭಾರಿ ಬೇಗ ಐಸ್ ಕ್ಯೂಬ್. ಹೌದು, ಇದು ಬೇಗ ಆಗ್ತದೆ. ಮಿಕ್ಸ್ ಮಾಡುವಾಗ ಐಸ್ ಕ್ಯೂಬ್ ಹಾಕೊಳ್ಳೋದಾ? ಏನಾಗುತ್ತೆ, ಒಂದು 4 ಐಸ್ ಕ್ಯೂಬ್ಸ್. ಓಕೆ, ಸಾಕು. ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ಬೇರೆ ಏನು ಹಾಕ್ಲಿಕ್ಕಿಲ್ಲ. ಓಕೆ, ಬೊಂಡ ಜ್ಯೂಸ್ ರೆಡಿ ಆಗ್ತಾ ಉಂಟಲ್ಲ? ಸಾಕಾಗುತ್ತಾ? ಸಾಕು. ಜ್ಯೂಸ್ ಅಂತ ಬಂದಾಗ ಈ ಥರ ಮಿಕ್ಸಿಯಲ್ಲಿ ರನ್ ಮಾಡೋದೇ ಸ್ಪೆಷಲ್. ಹೌದು.
ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಇರ್ತದೆ ಬೊಂಡದ್ದು. ಕೆಲವರೆಲ್ಲ ಅದು ಸ್ಟ್ರೈನ್ ಮಾಡ್ತಾರೆ. ಸೊ ಇದು ಬೊಂಡ ಆದ ಕಾರಣ ಸ್ಟ್ರೈನ್ ಮಾಡೋದು ಹೌದು ಒಳ್ಳೇದು ಅಂತ ಹಾಕಿ ಕುಡಿಯೋದ್ರೆ ಸ್ವಲ್ಪ ಬ್ಲಾಕ್ ಆಗುವ ಚಾನ್ಸಸ್ ಉಂಟು. ಗ್ಲಾಸ್ ಬೇಕಲ್ಲ. ನೀವು ಬೊಂಡವನ್ನು ಸ್ವಲ್ಪ ಒಳಿಸಿದ್ರೆ ಸಾಕಾಗುತ್ತಾ ಅಷ್ಟು? ಸಾಕು ಅದರಲ್ಲಿ ಉಂಟಲ್ಲ, ತೊಂದರೆ ಇಲ್ಲ. ಅದಕ್ಕಿನ್ನು ಕೋಲ್ಡಿಗೆ ಬೇಕಾದರೆ ಒಂದೊಂದು ಐಸ್ ಕ್ಯೂಬ್ ಹಾಕ್ಬೋದು. ಸ್ವಲ್ಪ ಹಾಕಿದ್ದೇವೆ ನಾವು, ಮತ್ತೆ ಬೇಕಾದರೆ ಮೇಲಿಂದ ಐಸ್ ಕ್ರೀಮ್ ಸಹ ಹಾಕಿ ತಿನ್ಬೋದು. ಹೌದು, ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಹಾಕ್ತೇನೆ. ಮೇಲ್ಗಡೆಯಿಂದ ಬೇಕಿದ್ರೆ ಐಸ್ ಕ್ರೀಮು ಫ್ರಿಜ್ಜಲ್ಲಿ ಇದ್ದರೆ ಹಾಗೆ ಹಾಕ್ಕೊಳ್ಬೋದು. ಎಸ್, ಓಕೆ, ಬೊಂಡ ಜ್ಯೂಸ್ ರೆಡಿ ಅಲ್ಲ. ಜಾಸ್ತಿ ಟೈಮೇ ತಗೊಳ್ಳಿಲ್ಲ, ಹೌದು, ಬೇಗ ಆಗ್ತದೆ. ಹೌದು, ನಾರ್ಮಲ್ ಆಗಿ ಬೊಂಡ ಅಂತೂ ಸಾಧಾರಣ ಎಲ್ಲ ಕಡೆ ಸಿಗುತ್ತೆ. ಸಿಗದಿದ್ರು ಅಂಗಡಿಯಲ್ಲಿ ಇದು ಒಳ್ಳೇದು. ಒಂದೆರಡು ಬೊಂಡ ತಂದ್ರೆ ಮನೆಯಲ್ಲಿ 4-5 ಜನ ಇರುವಾಗ ಒಂದು ಒಳ್ಳೆ ಜ್ಯೂಸ್ ಮಾಡಬಹುದು. ಈ ತರ ಹಾಲೆಲ್ಲ ಮಿಕ್ಸ್ ಮಾಡಿ ಕುಡಿದ್ರೆ ಇನ್ನೂ ಅದರಲ್ಲಿ ಬೊಂಡದ ಬಾವೆಯನ್ನು ಕೂಡ ಯೂಸ್ ಮಾಡಿ ನಾರ್ಮಲ್ ಆಗಿ ಅದನ್ನ ಹಾಗೆ ತಿಂತೇವೆ. ಕೆಲವರು ಬಿಸಾಡ್ತಾರೆ, ಅದಕ್ಕಿಂತ ಬಿಸಾಡೋದಕ್ಕಿಂತ ಈ ತರ ಜ್ಯೂಸ್ ಮಾಡಿ ಸಾಕಾಗಿರುತ್ತೆ. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ. ಓಕೆ, ದಿಲ್ಫೀಸ್ ಅವರು ಸಾಕಾಗಿರುವಂತಹ ಬೊಂಡ ಜ್ಯೂಸ್, ಸ್ಪೆಷಲ್ ಆಗಿ ಬೊಂಡ ಅಂತ ಬಂದಾಗ ನಾವು ಹಾಗೆ ಕುಡಿಯೋದುಂಟು, ಆದರೆ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ಇನ್ನೂ ಸಾಕಾಗಿರುತ್ತೆ ಅಂತ. ಆದರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಬೊಂಡ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಎಳನೀರಿನ ಗಂಜಿಗೆ ರುಚಿಗೆ ಅನುಸಾರವಾಗಿ ಸಕ್ಕರೆ, ಸ್ವಲ್ಪ ಎಳನೀರು, ಸ್ವಲ್ಪ ಹಾಲು ಹಾಕಿ ಏಲಕ್ಕಿ, ಐಸ್ ಕ್ಯೂಬ್ಸ್ ಹಾಕಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ನಂತರ ಇನ್ನುಳಿದ ಎಳನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಚಿಲ್ಲಾಗಿ ಸರ್ವ್ ಮಾಡಿ ಬೊಂಡ ಜ್ಯೂಸ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಘಮ ಘಮ ಅಂತ ಬಿರಿಯಾನಿ ಕೂಡ ಕಾಯ್ತಾ ಉಂಟು. ಈಗ ಫಸ್ಟಿಗೆ ಬಿರಿಯಾನಿ ನೋಡುವ, ಜ್ಯೂಸ್ ನೋಡುವ? ಬಿರಿಯಾನಿ ನೋಡುವ ಅಲ್ಲ, ತಗೊಳ್ಳಿ ನೀವು ಕೂಡ. ಸಾಕಾಗುಂಟು ಬಾಯಿಗೆ. ಹಾಗೆ ಗೋಡಂಬಿ ಕೂಡ ಟೇಸ್ಟ್ ಮಾಡಿ. ಫಸ್ಟು ನಾವು ಗೋಡಂಬಿ ಈ ಥರ ಎಲ್ಲ ಗೊತ್ತಿಗೆ ಸಿಕ್ಕಿದಾಗ ಇನ್ನೂ ಸಾಕಾಗುಂಟು. ಚಿಕನ್ ಅಂತೂ ಕರೆಕ್ಟಾಗಿ ಬೆಂದಿದೆ. ರೈಸ್ ಕೂಡ ಒಂದು ವಿಸಲಲ್ಲಿ ಕರೆಕ್ಟಾಗಿ ಬಂದಿದೆ ಅಲ್ಲ? ಓಕೆ, ನೀವು ನಾರ್ಮಲಾಗಿ ಬಿರಿಯಾನಿ ಸ್ಪೆಷಲಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ತೀರಿ, ಇಲ್ಲಿ ಮಾಡಿ ಸ್ಪೆಷಲ್ ಆಗಿ ನಿಮಗೆ ಏನಾದರೂ ರುಚಿ ಟೇಸ್ಟ್ ಇನ್ನೂ ಜಾಸ್ತಿ ಬಂತ? ಹೌದು, ಇಲ್ಲಿ ಜಾಸ್ತಿ ಟೇಸ್ಟ್ ಆಯ್ತಲ್ಲ, ಸಾಕಾಗಿತ್ತು. ನಾವು ಈ ಥರ ಬಿರಿಯಾನಿ ಎಲ್ಲ ಕೊಟ್ಟರೆ ಫುಲ್ ಖಾಲಿ ಮಾಡ್ಬೋದು. ಇನ್ನೊಂದು ಜ್ಯೂಸ್ ನೋಡುವಲ್ಲ? ಓಕೆ, ಬೊಂಡ ಜ್ಯೂಸ್ ಸ್ಪೆಷಲಾಗಿ. ಈ ಥರ ಹಾಲಿನ ಜೊತೆ ಅದರ ಬಾವೆಲ್ಲ ಮಿಕ್ಸ್ ಆಗಿ ಏನು ಬೊಂಡ ಜ್ಯೂಸ್ ಮಾಡಿಕೊಟ್ರೆ ಅದು ಕೂಡ ಈ ಥರ ಬಿರಿಯಾನಿ ಖಾಲಿ ಆದ ನಂತರವೇ ಅದನ್ನು ಕುಡಿಬೇಕಲ್ಲ. ಹಾಗಾಗಿ ನಾನು ಅದನ್ನು ಫುಲ್ ಆಮೇಲೆ ಕುಡಿತೇನೆ. ಸಾಕಾಗಿತ್ತು ನಮಗೆ ಎರಡು ಕೂಡ. ಇದು ಬೊಂಡ ಜ್ಯೂಸ್ ಕೂಡ ನಾರ್ಮಲ್ ಆಗಿ ನಾವು ಬೊಂಡ ಕುಡಿಯೋದಕ್ಕಿಂತ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ಇನ್ನು ಒಳ್ಳೇದು ಅಂತ. ಹೇಗೆ ಅನ್ನಿಸ್ತು ಮ್ಯಾಮ್ ಎರಡು ಡಿಶ್ ಮಾಡಿ? ನಮಗಂತೂ ಖುಷಿ ಆಯಿತು, ಖಾಲಿ ಮಾಡಲಿಕ್ಕೆ ಮಾತ್ರ ಕಾಯ್ತಾ ಇದ್ವಿ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ನಮ್ಮ ಟಿವಿಯವರಿಗೆಲ್ಲರಿಗೂ ಬೇಕಾದಷ್ಟು ಏನು ಬಿರಿಯಾನಿ ಮಾಡಿದ್ರ, ಹಾಗಾಗಿ ನೀವು ಕೂಡ ಥ್ಯಾಂಕ್ ಯು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ದಿಲ್ಫೀಸ್ ಅವರು ಸಾಕಾಗಿರುವಂತಹ ಚಿಕನ್ ಬಿರಿಯಾನಿ ಮತ್ತು ಬೊಂಡ ಜ್ಯೂಸ್ ಎರಡು ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನಾರ್ಮಲ್ ಆಗಿ ಅವರು ಕ್ಲೌಡ್ ಕಿಚನಲ್ಲೆಲ್ಲ ಬಿರಿಯಾನಿಯಲ್ಲಿ ಮಾಡ್ತಾ ಇರ್ತಾರೆ, ಆದರೆ ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದ್ದಾರೆ. ಹಾಗಾಗಿ ಸಾಕಾಗಿದೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.